ಭರತನಾಟ್ಯ ಸೇರಿದಂತೆ ಎಲ್ಲ ನೃತ್ಯ ಕಲಿಯಲು ಕಲಾವಿದರ ಇಡೀ ದೇಹವೇ ಬಳಸಲ್ಪಡುತ್ತದೆ. ಹೀಗಾದಲ್ಲಿ ಮಾತ್ರವೇ ಕಲಾವಿದೆ ತನ್ನ ನೃತ್ಯದ ಮೂಲಕ ಏನನ್ನು ಅಭಿವ್ಯಕ್ತಪಡಿಸುತ್ತಾರೆ ಎನ್ನುವುದನ್ನು ಪ್ರೇಕ್ಷಕನಿಗೆ ತಿಳಿಯಲು ಸಾಧ್ಯ. ಆದರೆ ಇಲ್ಲೊಬ್ಬ ಕಲಾವಿದೆ ಕೇವಲ ಹಸ್ತಮುದ್ರೆಯ ಮೂಲಕವೇ ನಾಟ್ಯದ ಅಭಿವ್ಯಕ್ತಿಯನ್ನ ಮೂಡಿಸಿ ಸೈ ಎನಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ಹಸ್ತ ಮುದ್ರೆಯನ್ನೇ ಬಳಸಿಕೊಂಡು ಹಾಡಿಗೆ ತಕ್ಕಂತೆ ಅಭಿವ್ಯಕ್ತಿ ಮೂಡಿಸುವ ವಿಡಿಯೋ ಒಂದು ವೈರಲ್ ಆಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉದಯೋನ್ಮುಖ ನೃತ್ಯ ಗುರು ರಂಗ ಅಭಿನೇತ್ರೆ ಮಂಜುಳಾ ಸುಬ್ರಹ್ಮಣ್ಯ ಅವರ ವಿನೂತನ ಪ್ರಯತ್ನ. ತಮ್ಮ ನಿರಂತರ ಪ್ರಯತ್ನ ಹಾಗೂ ಪರಿಶ್ರಮದಿಂದಾಗಿ ಹಸ್ತಮುದ್ರೆಯ ಮೂಲಕವೇ ನಾಟ್ಯದ ಅಭಿವ್ಯಕ್ತಿಯನ್ನ ಮೂಡಿಸಿ ಎಲ್ಲರಿಂದ ಸೈ ಎನಿಸಿಕೊಂಡಿದ್ದಾರೆ. ನೀನಿಲ್ಲದೆ ನನಗೇನಿದೆ ಎಂಬ ಪ್ರಸಿದ್ಧ ಭಾವಗೀತೆಗೆ ಕೇವಲ ಹಸ್ತಮುದ್ರೆಯ ಚಲನೆಯ ಮೂಲಕವೇ ನೃತ್ಯದ ಭಾವವನ್ನೇ ಮೂಡಿಸಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡಲಾರಂಭಿಸಿದೆ. ಕತ್ತಲು ಬೆಳಕಿನಾಟದಲ್ಲಿಯೇ ಹಸ್ತಾಭಿನಯವನ್ನ ಪ್ರದರ್ಶಿಸಿರುವ ಮಂಜುಳಾ ಸುಬ್ರಹ್ಮಣ್ಯ ಅವರಿಗೆ ಉಡುಪಿಯ ನೃತ್ಯ ಗುರು ಪ್ರತಿಭಾ ಸಾಮಕರು ಕಳಿಸಿರುವ ಹಸ್ತಮುದ್ರೆಯೊಂದಿಗೆ ನೃತ್ಯ ಭಾವ ಮೂಡಿಸಿರುವ ವಿಡಿಯೋ ಒಂದು ಪ್ರೇರಣೆಯಾಗಿತ್ತಂತೆ. ಕಥಕ್ ನೃತ್ಯಕ್ಕೆ ಒಂದು ಗೀತೆಯನ್ನ ಬಳಸಿಕೊಂಡು ಈ ವಿಡಿಯೋ ಮಾಡಲಾಗಿತ್ತು. ವಿಡಿಯೋವನ್ನ ಅದರಿಂದ ಕೊಂಚ ಭಿನ್ನವಾಗಿ ಯಾಕೆ ಮಾಡಬಾರದು ಎಂದು ಮನಗಂಡ ಮಂಜುಳಾ ಕೇವಲ ಹಸ್ತಮುದ್ರೆಯನ್ನೇ ಬಳಸಿ 1.5 ನಿಮಿಷದ ಈ ವಿಡಿಯೋ ತಯಾರಿಸಿದ್ದಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.